ಕೂತರೂ ಈ ಗುಡಿಸಲ ಮಾಡು ತಲೆಗೆ ತಾಕುತ್ತೆ. ಯಾವ ಕ್ಷಣದಲ್ಲಾದರೂ ತಲೆ ಮೇಲೆ ಬೀಳಬಹುದೆಂಬ ಆತಂಕ ಆ ಮನೆಯವರಿಗೆ. ಅಡುಗೆ, ಸ್ನಾನಗೃಹ, ನಿದ್ದೆ ಎಲ್ಲವೂ ಇದೇ ಗುಡಿಸಲಲ್ಲಿ. ಮರಳಿನ ಮೇಲೆ ಗೋಣಿಚೀಲಗಳನ್ನು ಹಾಸಿ ಮಲಗುವ ಇವರ ಕಷ್ಟಕ್ಕೆ ಇದುವರೆಗೂ ಯಾರೂ ಮಿಡಿದಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 70 ವರ್ಷ ಕಳೆದರೂ ಕೂಡ ಇಂದಿಗೂ ಕುಟುಂಬವೊಂದು ಇಂತಹ ಬರ್ಬರ ಬದುಕೊಂದನ್ನು ಸಾಗಿಸ್ತಾ ಇರೋದು ಇಡೀ ವ್ಯವಸ್ಥೆಯನ್ನೇ ನಾಚಿಸುವಂತಿದೆ. ಅಷ್ಟಕ್ಕೂ ಏನಿದು ಕತೆ ಅಂತೀರಾ? ಈ ಸ್ಪೆಷಲ್ ರಿಪೋರ್ಟ್ ನೋಡಿ. ಸಮೀಪದಲ್ಲೇ ಭೋರ್ಕರೆವ ಅರಬ್ಬಿ ಸಮುದ್ರ, 24 ಗಂಟೆಯೂ ಬಿರುಸಿನ ಗಾಳಿ. ಈ ರಭಸದ ಗಾಳಿಗೆ ಎಂತಹ ಮನೆಯಾದರೂ ಕುಸಿದು ಬೀಳೋದು ಸಹಜ. ಕಡಲ ತೀರದ ಮರ ಮನೆಗಳನ್ನೇ ನೆಲಸಮಗೊಳಿಸುವ ಈ ಬಿರುಗಾಳಿ ಇನ್ನು ಗುಡಿಸಲನ್ನ ಬಿಟ್ಟಿದೆ. ನೆವರ್. ನಾವೀಗ ಹೇಳ ಹೊರಟಿರೋ ಸ್ಟೋರಿಯನ್ನ ನೋಡಿದ್ರೆ ನಿಮ್ಮ ಕಣ್ಣಾಲಿಗಳು ತುಂಬಿಕೊಳ್ಳೋದಂತೂ ದಿಟ. ಎಸ್, ಗಾಳಿಗೆ ಬಹುತೇಕ ನೆಲಸಮಗೊಂಡ ಗುಡಿಸಲೊಳಗೆ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಜೀವನ ಸಾಗಿಸ್ತಾ ಇರುವ ಈ ನತದೃಷ್ಟ ಕುಟುಂಬವೊಂದರ ಕಣ್ಣೀರ ಕಥೆಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೇವೆ. ಮುರಿದು ಬಿದ್ದ ಹರಕಲು ಗುಡಿಸಲು, ಎದ್ದು ನಿಲ್ಲಲು ಸಾಧ್ಯವಾಗದ ಗುಡಿಸಲಲ್ಲೇ 4 ಸಹಜೀವನ. ಅಡುಗೆ ಮನೆ, ಓದು, ಸ್ನಾನಗೃಹ, ನಿದ್ದೆ ಎಲ್ಲವೂ ಇದೇ ಮಾರುತದ ಗುಡಿಸಲಲ್ಲಿ. ಚಿಮಣಿ ದೀಪದಲ್ಲೇ ಓದು, ಕನಿಷ್ಠ ಮೂಲಭೂತ ಸೌಕರ್ಯವೂ ಇಲ್ಲದ ಗುಡಿಸಲಲ್ಲಿ ಆತಂಕದಲ್ಲೇ ದಿನದೂಡುವ ಈ ಕುಟುಂಬದ ಕಷ್ಟ ಜನಪ್ರತಿನಿಧಿಗಳ ಕಣ್ಣಿಗೆ ಇದುವರೆಗೂ ಬಿದ್ದಿಲ್ಲ. ಹೌದು, ಸರ್ಕಾರ ಗುಡಿಸಲು ರಹಿತ ರಾಜ್ಯ ನಿರ್ಮಾಣಕ್ಕೆ ಪಣತೊಟ್ಟಿರುವ ಈ ಕಾಲಘಟ್ಟದಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗಂಗೊಳ್ಳಿ ಬಂದರು ಬೇಲಿಕೇರಿ ಪ್ರದೇಶದ ಕಡಲ ತೀರದಲ್ಲಿ ಕಳೆದ 14 ವರ್ಷಗಳಿಂದ ವಾಸಿಸ್ತಾ ಇರುವ ಕೃಷ್ಣ ಖಾರ್ವಿ ಕುಟುಂಬ ಬಡತನದಲ್ಲೇ ಜೀವನ ನಡೆಸ್ತಾ ಇದೆ. ಮೀನುಗಾರಿಕೆಯನ್ನೇ ನಂಬಿರುವ ಈ ಬಡ ಕುಟುಂಬಕ್ಕೆ ವಾಸಿಸಲು ಸರಿಯಾದ ಮನೆಯಿಲ್ಲ. ಈ ಬಡ ಕುಟುಂಬ ನಿರ್ಮಿಸಿಕೊಂಡಿರುವ ಮನೆ ಜಾಗ ಸರ್ಕಾರಿಯದಾಗಿದ್ದು ಇವರಿಗೆ ಹಕ್ಕುಪತ್ರ ಇಲ್ಲದೇ ಇರೋದ್ರಿಂದ ಸರ್ಕಾರದ ಯಾವುದೇ ಸವಲತ್ತು ಈ ಬಡ ಕುಟುಂಬಕ್ಕೆ ದೊರೆಯುತ್ತಿಲ್ಲ. ಬೀಳುವ ಸ್ಥಿತಿಯಲ್ಲಿರುವ ಈ ಮನೆಯಲ್ಲಿ ಕೃಷ್ಣ ಖಾರ್ವಿ ಸಹಿತ 4 ವಾಸಿಸ್ತಾ ಇದ್ದು ಮನೆಗೆ ವಿದ್ಯುತ್ ಸಂಪರ್ಕ ಕೂಡ ಇಲ್ಲ. 2 ಪುಟ್ಟ ಪ್ರತಿಭಾನ್ವಿತ ಮಕ್ಕಳಿಗೆ ಶಿಕ್ಷಣ ನೀಡುವ ಮಹತ್ತರ ಜವಾಬ್ದಾರಿ ಕೂಡ ಹೆತ್ತವರ ಮೇಲಿದೆ. ಮಳೆಗಾಲದ ಸಮಯದಲ್ಲಿ ಮನೆ ಬಿದ್ದು ಹೋಗುವ ಚಿಂತೆಯಲ್ಲೇ ರಾತ್ರಿ ಕಳೆಯಬೇಕಾದ ಅನಿವಾರ್ಯತೆ ಈ ಕುಟುಂಬದ್ದು. ಇನ್ನೊಂದೆಡೆ ಆರೋಗ್ಯದ ಸಮಸ್ಯೆಗಳು ಕುಟುಂಬವನ್ನ ಕಾಡ್ತಾ ಇರುವುದು ಈ ಬಡ ಕುಟುಂಬವನ್ನ ಮತ್ತಷ್ಟು ಜರ್ಜರಿತನಾಗಿ ಮಾಡಿದೆ. 14 ವರ್ಷಗಳಿಂದ ನಾವು ಈ ಮನೆಯಲ್ಲಿದ್ದೇವೆ. ಮಳೆಗಾಲದಲ್ಲಿ ತುಂಬ ಕಷ್ಟವಾಗುತ್ತದೆ. ತಂದೆ ತಾಯಿ ಅನಾರೋಗ್ಯ ಸರಿ ಇಲ್ಲ. ಸೇವಾ ಸಂಕಲ್ಪ ತಂಡದವರು ಮನೆ ಕಟ್ಟಿಸಿ ಕೊಡುತ್ತಿದ್ದಾರೆ. ನಿಮ್ಮ ಸಹಕಾರವಿರಲಿ. ಸರ್ಕಾರಿ ಸ್ಥಳದಲ್ಲಿ ವಾಸಿಸ್ತಾ ಇರುವ ಈ ಬಡ ಕುಟುಂಬಕ್ಕೆ ಪುಟ್ಟ ಮನೆಯೊಂದನ್ನು ನಿರ್ಮಿಸಿಕೊಡಲು ಜನಪ್ರತಿನಿಧಿಗಳ ಸಹಿತ ಯಾರೂ ಮುಂದಾಗುತ್ತಿರುವುದು ಚಿಂತೆಗೀಡು ಮಾಡಿದೆ. ಇದೇ ಸಂದರ್ಭದಲ್ಲಿ ಈ ಬಡ ಕುಟುಂಬದ ಸಂಕಷ್ಟಗಳನ್ನು ಗಮನಿಸಿದ ಗಂಗೊಳ್ಳಿಯ ಸೇವಾ ಸಂಕಲ್ಪ ತಂಡ ಈ ಬಡ ಕುಟುಂಬಕ್ಕೆ 300 ಚದರ ಅಡಿ ವಿಸ್ತೀರ್ಣದ ಮನೆಯನ್ನ ನಿರ್ಮಿಸಿಕೊಡುವ ಸಂಕಲ್ಪ ತೊಟ್ಟಿದೆ. ದುರ್ಘಟನೆ ಸಂಭವಿಸಿದ ನಂತರ ಪಶ್ಚಾತ್ತಾಪ ಪಡುವುದಕ್ಕಿಂತ ನಮ್ಮೂರಿನ ಜವಾಬ್ದಾರಿಯುತ ನಾಗರಿಕರಾದ ನಾವು ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕಾಗಿರುವುದು ನಮ್ಮ ಕರ್ತವ್ಯ ಅಂತ ಮನೆ ನಿರ್ಮಾಣ ಕಾರ್ಯಕ್ಕೆ ಧುಮುಕಿರುವ ಟೀಮ್ ಸೇವಾ ಸಂಕಲ್ಪ ದಾನಿಗಳ ಸಹಾಯ ಹಸ್ತ ಯಾಚಿಸಿದೆ. ಅತಿ ಶೀಘ್ರದಲ್ಲಿ ಇವರಿಗೊಂದು ದಾನಿಗಳ ಮುಖಾಂತರ ಒಳ್ಳೆ ವ್ಯವಸ್ಥಿತವಾದಂಥ ಮನೆಯನ್ನು ಕಟ್ಟಿಕೊಡಬೇಕು. ಹಾಗೂ ಆ 2 ಮಕ್ಕಳ ವಿದ್ಯಾಭ್ಯಾಸದ ಮುಂದಿನ ಭವಿಷ್ಯದಲ್ಲಿ ಯಾರಾದರೂ ದಾನಿಗಳು ಅವರನ್ನು ದತ್ತು ಪಡೆಯುವುದು ಅಥವಾ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವುದಿದ್ದರೆ ನಮ್ಮ ಸೇವಾ ಸಂಕಲ್ಪ ತಂಡದವರ ಜೊತೆಯಲ್ಲಿ ನಿಂತು ಸಹಕರಿಸಬೇಕಂತೇಳಿ ನಾನು ವಿನಮ್ರಪೂರ್ವಕ ಈ ಮಹತ್ ಕಾರ್ಯಕ್ಕೆ ದಾನಿಗಳ ಸಹಕಾರ ಅತ್ಯಮೂಲ್ಯವಾಗಿದೆ. 1 ಚದರ ಅಡಿಗೆ 1,000 ನಿಗದಿಪಡಿಸಲಾಗಿದ್ದು ಮನೆ ನಿರ್ಮಾಣಕ್ಕೆ ಕನಿಷ್ಠ 3 ಲಕ್ಷ ರೂಪಾಯಿ ಅವಶ್ಯಕತೆ ಇದೆ.
ದಾನಿಗಳು ಕನಿಷ್ಠ 1 ಚದರ ಅಡಿಯಿಂದ ಅವರಿಗೆ ಅನುಕೂಲವಾದ ರೀತಿಯಲ್ಲಿ ಚದರ ಅಡಿಯನ್ನು ಪ್ರಾಯೋಜಿಸಬಹುದು. ಅಲ್ಲದೆ ಬೇಕಾಗುವ ಅಗತ್ಯ ಸಾಮಗ್ರಿಗಳನ್ನು ನೀಡಬಹುದು ಅಂತ ಟೀಮ್ ಸೇವಾ ಸಂಕಲ್ಪ ತಿಳಿಸಿದೆ. ಈ ಒಂದು ಮನೆ ನಿರ್ಮಾಣದಲ್ಲಿ ಅವರ ಮನೆಯ ಖಾತೆಗೆ ಈಗಾಗಲೇ 1 ಲಕ್ಷ ರೂಪಾಯಿ ಬಂದಿರುತ್ತದೆ ಹಾಗೂ 50% ವಸ್ತು ರೂಪದಲ್ಲಿ ಬಂದಿರುತ್ತದೆ. ಎಲ್ಲ ದಾನಿಗಳಿಗೂ ಈ ಮೂಲಕ ಸೇವಾ ಸಂಕಲ್ಪ ತಂಡದ ವತಿಯಿಂದ ಮೊದಲಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹಾಗೆ ಇನ್ನಷ್ಟು ದಾನಿಗಳ ಸಹಕಾರದಿಂದ ಒಂದು 2 ಮನೆಯನ್ನು ಒಂದು ಮಾಡುವಂತಹ ಒಂದು ಇಚ್ಛೆಯನ್ನು ಹೊಂದಿದ್ವಿ. ಎಲ್ಲ ದಾನಿಗಳು ಸಹಕಾರ ಮಾಡಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಮನೆ ನಿರ್ಮಾಣಕ್ಕೆ ಸಹಾಯ ನೀಡಲಿಚ್ಛಿಸುವವರು ಸಚಿನ್ ಖಾರ್ವಿ ಹೆಸರಿನಲ್ಲಿರುವ ಕೆನರಾ ಬ್ಯಾಂಕ್ ಗಂಗೊಳ್ಳಿ ಶಾಖೆಯ ಉಳಿತಾಯ ಖಾತೆ ಸಂಖ್ಯೆ 06040801966 ಐಎಫ್ಸಿ ಕೋಡ್ CNRB 00000604 ಖಾತೆಗೆ ಜಮೆ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ರಾಮಪ್ಪ ಖಾರ್ವಿ 9242389567, ಬಿ ಗಣೇಶ ಶೆಣೈ 90089797950 ಅಥವಾ ಯಶವಂತ ಖಾರ್ವಿ 9902526061 ಇವರನ್ನ ಸಂಪರ್ಕಿಸಬಹುದು. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.